ಕುಂದಾಪುರದ ಹಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡದೊಂದು ಅನಾಹುತ ತಪ್ಪಿದೆ. ಕೊಲ್ಲೂರು ದರ್ಶನ ಮುಗಿಸಿ ಬರ್ತಾ ಇದ್ದ ಕೇರಳದ ಕುಟುಂಬದ ಮೇಲೆ ಲಾರಿ ಅಟ್ಟಹಾಸ ಮೆರೆದಿದೆ. ನಜ್ಜುಗುಜ್ಜಾದ ಕಾರು ನೋಡಿದ್ರೆ ಜೀವ ಉಳಿದಿರೋದು ಪವಾಡವೇ ಸರಿ. ಕೇರಳದ ಡೆಂಟಿಸ್ಟ್ ಗ್ರೀಷ್ಮಾ ಅನ್ನೋರು ಫ್ಯಾಮಿಲಿ ಜೊತೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಮುಗಿಸಿ ವಾಪಸ್ ಹೋಗ್ತಾ ಇದ್ರು. ಆದ್ರೆ ಹಂಗಳೂರು ತಲುಪುವಷ್ಟರಲ್ಲಿ ಹಿಂದಿನಿಂದ ಬಂದ ಲಾರಿಯೊಂದು ವೇಗವಾಗಿ ಗುದ್ದಿದೆ. ಲಾರಿ ಡ್ರೈವರ್ ಮಾಡಿದ ಈ ಅಜಾಗರೂಕತೆಯಿಂದ ಇಡೀ ಕಾರು ಜಖಮ್ಮಾಗಿದೆ. ಕಾರಿನಲ್ಲಿದ್ದ 4 ಪ್ರಯಾಣಿಕರಿಗೆ ದೇವಿಯ ಕೃಪೆಯಿಂದ ಸಣ್ಣಪುಟ್ಟ ಗಾಯಗಳಾಗಿವೆಯೇ ಹೊರತು ಪ್ರಾಣಕ್ಕೆ ಯಾವುದೇ ಅಪಾಯ ಆಗಿಲ್ಲ. ಅಪಘಾತದ ಕಾರಣ NH 66ರಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ತಕ್ಷಣವೇ ಕುಂದಾಪುರ ಟ್ರಾಫಿಕ್ SI ಅನೂಪ್ ಕುಮಾರ್ ಮತ್ತು ಅವರ ಟೀಮ್ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು. ಮುಂಬೈನಿಂದ ಪಡುಬಿದ್ರಿಗೆ ಹೋಗ್ತಾ ಇದ್ದ ಲಾರಿ ಈಗ ಪೊಲೀಸರ ವಶದಲ್ಲಿದೆ. ಚಾಲಕನ ವಿರುದ್ಧ ಕೇಸ್ ಬುಕ್ ಆಗಿದೆ. ಹೆದ್ದಾರಿಗಳಲ್ಲಿ ವಾಹನ ಚಲಾಯಿಸುವಾಗ ಅದರಲ್ಲೂ ತಿರುವುಗಳಲ್ಲಿ ಎಷ್ಟು ಹುಷಾರಾಗಿರಬೇಕು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.